ಕೃಷ್ಣನ ನಾಯಕ್ ಅನ್ನುವರು ಕೃಷ್ಣನ ಸ್ಥಳವನ್ನು ಸೇರಿದ್ದಾರೆ, ಜೈಲನ್ನು ಸೇರಿದ್ದಾರೆ. ಪರಶುರಾಮನ ನಕಲಿ ಮೂರ್ತಿ ರಚನೆ ವಿಚಾರದಲ್ಲಿ ಶಿಲ್ಪಿ ಕೃಷ್ಣನಾಯಕ್ ಬಂಧನವಾಗಿದ್ದು ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲ ಪ್ರತಿಫಲ ಎಂದು ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಭದ್ರಾವ್ ಹೇಳಿದ್ದಾರೆ. ಬೈಲೂರು ಉಮಿಕಲ್ ಬೆಟ್ಟದಲ್ಲಿ ನಿರ್ಮಾಣವಾದ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಕಲಿ ಮೂರ್ತಿಯನ್ನು ರಚನೆ ಮಾಡಿದ ಶಿಲ್ಪಿ ಕೃಷ್ಣನಾಯಕ್ನನ್ನು ಕ್ಯಾಲಿಕಟ್ನಲ್ಲಿ ಬಂಧಿಸಲಾಗಿದೆ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲ ಪ್ರತಿಫಲ. ಕೃಷ್ಣನಾಯಕ್ ಕ್ಯಾಲಿಕಟ್ನಲ್ಲಿ ಅಡಗಿ ಕೂರಲು ಅವಕಾಶ ಮಾಡಿಕೊಟ್ಟದ್ದು ನಿರ್ಮಿತಿ ಕೇಂದ್ರದ ಅರುಣ್ ಕುಮಾರ್ ಎಂಬ ಸ್ಫೋಟಕ ಮಾಹಿತಿಯೂ ನಮ್ಮಲ್ಲಿದೆ ಎಂದು ಸುಭದ್ರಾವ್ ತಿಳಿಸಿದರು. ಇವತ್ತು ಕಾರ್ಕಳ ಶಾಸಕರ ವರ್ತನೆಯಿಂದಾಗಿ ಒಬ್ಬ ಕಲಾವಿದ ಜೈಲು ಸೇರುವ ಪರಿಸ್ಥಿತಿ ಬಂದಿದೆ. ಇವರ ರಾಜಕೀಯ ಬೇಳೆಯನ್ನು ಬೆಳೆಸಲಿಕ್ಕೋಸ್ಕರ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಂಡು ಕಲಾವಿದರನ್ನು ದುರುಪಯೋಗಪಡಿಸಿಕೊಂಡು ಬೇರೆ ಬೇರೆ ನಾಟಕಗಳನ್ನು ಮಾಡಿದರು. ಸತ್ಯ ಏನು ಎಂಬುದು ಜಗತ್ತಿಗೆ ನಾವು ತಿಳಿಸಿದರೂ ಕೂಡ ಅವರದನ್ನೇ ಸಮರ್ಥನೆ ಮಾಡಿಕೊಂಡು ಅದನ್ನು ಸುಳ್ಳನ್ನು ಮತ್ತೆ ಸತ್ಯವನ್ನಾಗಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ದೇವರು ಸತ್ಯ ಏನು ಅಂತದನ್ನು ತೋರಿಸಿಕೊಟ್ಟಿದ್ದಾನೆ. ಇವತ್ತು ಕೃಷ್ಣನಾಯಕರವರು ತಪ್ಪು ಮಾಡಲಿಲ್ಲ ಅಂತಾದರೆ ದೂರದ ಕ್ಯಾಲಿಕಟ್ನಲ್ಲಿ ಹೋಗಿ ಅಡಗಿಸಿ ಕೂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಕ್ಯಾಲಿಕಟ್ನಲ್ಲಿ ಅವಕಾಶ ಇವರಿಗೆ ಅಡಗಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾರು ಹೇಳಿದರೆ ನಿರ್ಮಿತಿ ಕೇಂದ್ರದ ಅರುಣ್ ಕುಮಾರ್ ಅನ್ನುವಂಥ ಮಾಹಿತಿಯನ್ನು ಕೂಡ ಬಂದಿದೆ. ನನ್ನ ಮತ್ತೊಂದು ಮನವಿ ಏನು ಹೇಳಿದರೆ ಅರುಣ್ ಕುಮಾರ್ ಅನ್ನು ಬಂಧಿಸಬೇಕು.